ಧರ್ಮದ ಆಧಾರದಲ್ಲಿ ಸಮಾಜವನ್ನು ಒಡೆಯುವ ಕೆಲಸ ಮಾಡ್ತಿದ್ದಾರೆ. ಬಿಜೆಪಿಯನ್ನು ಹೊಡೆದೊಡಿಸುವುದೇ ನಮ್ಮದು ಉದ್ದೇಶ. ಕಳೆದ ಬಾರಿಯ ಅವರ ಶಾಸಕರ ಕೆಲಸ ಕಾರ್ಯಗಳು ಅವರಿಗೇ ಸರಿಯಿಲ್ಲ. ರಾಜ್ಯ ವಿಧಾನಸಭಾ ಚುನಾವಣೆಗೆ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಈಗಾಗಲೇ ಅಭ್ಯರ್ಥಿಗಳು ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಇನ್ನೇನಿದ್ರೂ ಮತದಾರರ ಮನವೊಲಿಕೆ ಮಾಡುವಂತಹ ಕಾರ್ಯಕ್ರಮಗಳನ್ನು ಈ ಒಂದು ರಾಜಕೀಯ ಪಕ್ಷಗಳು ಮಾಡುವುದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದೆ. ಈ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ಕೂಡ ಆರಂಭಗೊಂಡಿದೆ. ಈ ನಡುವೆ ಪುತ್ತೂರಿನಲ್ಲಿ ಹೇಗಿದೆ ಚುನಾವಣಾ ಟ್ರೆಂಡ್, ರಾಜಕೀಯ ಪಕ್ಷಗಳ ಮುಖಂಡರು ಅಥವಾ ಕಾರ್ಯಕರ್ತರು ಹೇಳುವಂಥದ್ದೇನು ಅನ್ನುವಂಥದ್ದನ್ನು ಕೂಡ ತಿಳಿದುಕೊಳ್ಳುವಂಥ ಒಂದು ಅವಶ್ಯಕತೆ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಈಗ ಪುತ್ತೂರು ಕಾಂಗ್ರೆಸ್ನ ವಿಚಾರಕ್ಕೆ ಬಂದರೆ, ಪುತ್ತೂರು ಕಾಂಗ್ರೆಸ್ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಒಂದು ಕುತೂಹಲವನ್ನು ಕೆರಳಿಸಿತ್ತು. ಬಹುಶಃ ಇಡೀ ರಾಜ್ಯದಲ್ಲೇ ಅತ್ಯಧಿಕ ಹೆಚ್ಚು ಅಂತ ಹೇಳಿದರೆ ಸರಿಸುಮಾರು 14 ಮಂದಿ ಆಕಾಂಕ್ಷಿಗಳು ಕಾಂಗ್ರೆಸ್ನ ಟಿಕೆಟ್ಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು ಅನ್ನುವಂಥದ್ದು. ಆದರೆ ಕೊನೆಗೆ ಎಲ್ಲ ಪ್ರಕ್ರಿಯೆಗಳು ಮುಗಿದು ಈಗ ಅಶೋಕ್ ಕುಮಾರ್ ರೈ ಅವರು ಪುತ್ತೂರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಟಿಕೆಟನ್ನು ಪಡೆದುಕೊಂಡಿದ್ದಾರೆ, ನಾಮಪತ್ರವನ್ನು ಸಲ್ಲಿಕೆ ಮಾಡಿದರೆ, ಅದು ಅಂಗೀಕಾರ ಕೂಡ ಆಗಿದೆ ಅನ್ನುವಂಥದ್ದು. ಸೊ ಈಗ ಒಟ್ಟಾರೆಯಾಗಿ ಕಾಂಗ್ರೆಸ್ನ ಚುನಾವಣಾ ಸಿದ್ಧತೆಗಳು ಹೇಗಿದೆ, ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾತನಾಡೋದಕ್ಕೆ ನಮಗೆ ಒಂದು ಹಂತದಲ್ಲಿ ಟಿಕೆಟ್ ಆಕಾಂಕ್ಷಿಯೂ ಆಗಿದ್ದಂತಹ, ಅದಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದಂತಹ, ಜೊತೆಗೆ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ರಾಜಾರಾಮ್ ಕೆ.ಬಿ. ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತನಾಡಿಕೊಳ್ಳೋಣ. ನಮಸ್ತೆ ಸರ್. ನಮಸ್ಕಾರ. ಹೇಗಿದೆ ಎಲೆಕ್ಷನ್ ಟ್ರೆಂಡ್ ಈಗ ಕಾಂಗ್ರೆಸ್? ಚುನಾವಣಾ ರಂಗದಲ್ಲಿ ರಂಗೇರ್ತಿದೆ. ಚುನಾವಣಾ ಕಾವು ಹೆಚ್ಚಾಗ್ತಿದೆ. ಇದು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಪಡೆ ಸರ್ವಸನ್ನದ್ಧರಾಗಿದೆ. ಅದನ್ನು ಚುನಾವಣೆಯನ್ನು ಸರ್ವ ರೀತಿಯಲ್ಲಿ ಎದುರಿಸಲಿಕ್ಕೆ ಸನ್ನದ್ಧರಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಅಭಿಮಾನ ಪಡುತ್ತೇನೆ. ಎಲ್ಲ ರೀತಿಯಲ್ಲಿ ತಯಾರಾಗಿದ್ದೇವೆ. ತಾವು ಕೂಡ ಆಕಾಂಕ್ಷಿಯಾಗಿದ್ರಿ, ಟಿಕೆಟ್ಗಾಗಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರಿ, ಹೇಗೆ ಅನಿಸ್ತಾ? ಹೌದು, ನಾನು ಕೂಡ ಒಂದು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಸುಮಾರು 23 ವರ್ಷಗಳಿಂದ ನಾನು ಅದರಲ್ಲಿ ತೊಡಗಿಸಿಕೊಂಡಿದ್ದೇನೆ. ಹೀಗೆ ಒಂದು 2.5 ವರ್ಷಗಳಿಂದ ವಿಟ್ಲ ಉಪ್ಪಿನಂಗಡಿ ಬ್ಲಾಕಿನ ಬ್ಲಾಕ್ ಅಧ್ಯಕ್ಷನಾಗಿ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅದನ್ನು ಸಂಘಟನೆ ಮಾಡುವಲ್ಲಿ ಪ್ರಯತ್ನಿಸಿದ್ದೇನೆ. ಅದರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಈ ದೃಷ್ಟಿಯಲ್ಲಿ ನಮಗೂ ಒಂದು ಅವಕಾಶ ಸಿಗಬೇಕು. ಒಂದು ಆ ಅವಕಾಶ ಸಿಕ್ಕಿದರೆ ಇನ್ನಷ್ಟು ನಮಗೆ ಜಾಸ್ತಿ ಶಕ್ತಿ ಸಿಗ್ತದೆ. ಸಮಾಜ ಸೇವೆಯಲ್ಲಿ ಯಾವುದು ನಮ್ಮ ರಾಜಕೀಯ ಕ್ಷೇತ್ರ ಒಂದು ವಿಸ್ತರಿತ ಭಾಗ, ಇನ್ನಷ್ಟು ವಿಸ್ತರಿತ, ನಮಗೆ ಇನ್ನಷ್ಟು ಶಕ್ತಿ ಸಿಗ್ತದೆ. ಸಿಕ್ಕಿದರೆ ಒಳ್ಳೆಯದಾಗ್ತಿತ್ತು, ಕೆಲಸ ಮಾಡ್ತಿದ್ದೆ ಅನ್ನುವ ಭಾವನೆ ಇತ್ತು. ಈಗ ಚುನಾವಣೆ ಅದು ಯಾರು ನಮ್ಮ ಹೈಕಮಾಂಡ್ ಅವರಿಗೆ ಅವಕಾಶ ಕೊಡ್ತದೋ ಅವರಿಗೆ ನಾವು ಕೆಲಸ ಮಾಡುವುದು ನಮ್ಮ ಧರ್ಮ. ಸಮರ್ಥ ಅಭ್ಯರ್ಥಿ ಅಂತ ಅವರು ಯಾರನ್ನು ಆಯ್ಕೆ ಮಾಡಿದ್ದಾರೋ ಅವರು ಸಮರ್ಥ ಅಭ್ಯರ್ಥಿಗಳಿಂದ ನಾವು ಭಾವಿಸ್ತೇವೆ. ಅವರಿಗೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇವೆ. ಮೊನ್ನೆಯವರೆಗೆ ನಾನು ಆಕಾಂಕ್ಷಿಯಾಗಿದ್ದೆ. ಅದು ನಮಗೆ ಅವಕಾಶ ಸಿಗ್ತಿದ್ದರೆ ನಾನು ಅಭ್ಯರ್ಥಿ ಆಗ್ತಿದ್ದೆ. ಅವಕಾಶ ಅದು ಸನ್ಮಾನ್ಯ ಅಶೋಕ್ ಕುಮಾರ್ ಅವರಿಗೆ ಸಿಗಿದೆ. ಈಗ ಅವರ ಅಭ್ಯರ್ಥಿ. ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಾನು ಪ್ರಾಮಾಣಿಕವಾಗಿ ಅವರ ಗೆಲುವಿಗೆ ಪ್ರಯತ್ನ ಮಾಡ್ತೇನೆ. ಓಕೆ, ಅಂದರೆ ಈಗ ಸಂಪೂರ್ಣವಾಗಿ ತಮ್ಮನ್ನು ತಾವು ಈ ಒಂದು ಚುನಾವಣಾ ಸಿದ್ಧತೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದೇನೆ. ನಾನು ವೃತ್ತಿಯಲ್ಲಿ ದಂತವೈದ್ಯ. ಸಂಪೂರ್ಣವಾಗಿ ಈಗ ಫುಲ್ ಟೈಮ್ ಆಗಿ ನಾನು ಇಲ್ಲಿ ಇದ್ದೇನೆ. ಚಿಕಿತ್ಸಾಲಯಕ್ಕೆ ಬೇರೆ ವೈದ್ಯರನ್ನು ನಿಯೋಗಿಸಿ ನಾನೀಗ ಸಂಪೂರ್ಣವಾಗಿ ರಾಜಕೀಯದಲ್ಲಿ, ಅಂದರೆ ನಾವು ಅವರ ಗೆಲುವಿನಲ್ಲಿ ನಾವು ಪ್ರಯತ್ನ ಮಾಡಬೇಕು. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದರೂ ನಾವು ಕೆಲವು ಅವಕಾಶಗಳನ್ನು ಮಿಸ್ ಮಾಡಿಕೊಳ್ತೇವೆ. ಹಾಗೆ ಅಂದರೆ ಬೂತ್ ಮಟ್ಟದಲ್ಲಿ ನಾವು ಭೇಟಿಯಾಗಬೇಕು. ಇಡೀ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ವ್ಯಾಪ್ತಿಯಲ್ಲಿ ನಾವು ಸಂಚರಿಸಬೇಕು. ಬೇರೆ ಬೇರೆ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳಿರ್ತವೆ, ಗೊಂದಲಗಳಿರ್ತವೆ. ಕ್ಷಣಕ್ಕೂ ಒಂದೊಂದು ಗೊಂದಲ ಆಗ್ತದೆ. ಅದನ್ನು ಆ ಸಂದರ್ಭದಲ್ಲೇ ನಿವಾರಣೆ ಮಾಡಿದರೆ ಅದು ಪರಿಹಾರ ಕಾಣ್ತದೆ. ಅದು ಸ್ವಲ್ಪ ಉದ್ದ ಆದರೆ ಇದಾಗ್ತದೆ. ಅದಕ್ಕೆ ಬೇಕಾಗಿ ಪೂರ್ಣ ಪ್ರಮಾಣದಲ್ಲಿ ನಾನು ಇಲ್ಲಿ ತೊಡಗಿಸಿಕೊಂಡಿದ್ದೇನೆ. ಓಕೆ, ಅಂದರೆ ಒಂದು ರೀತಿ ಇಷ್ಟು ಜನ ಆಕಾಂಕ್ಷಿಗಳಿರುವಾಗ ಟಿಕೆಟ್ ಕೊಡುವಂಥದ್ದು ಬಹಳ ದೊಡ್ಡ ಸವಾಲು ಅನ್ನುವಂಥ ಒಂದು ವಾತಾವರಣ ಇತ್ತು. ಯಾರಿಗೆ ಟಿಕೆಟ್ ಕೊಟ್ಟರು ಅದು ಬಂಡಾಯಕ್ಕೆ ಕಾರಣ ಆಗ್ಬೋದು, ಆಂತರಿಕ ಭಿನ್ನಮತಕ್ಕೆ ಕಾರಣ ಆಗ್ಬೋದು, ಅದು ಕಾಂಗ್ರೆಸ್ನ ಒಂದು ಅಭ್ಯರ್ಥಿಗಳ ಅಥವಾ ಒಂದು ಚುನಾವಣಾ ಫಲಿತಾಂಶದ ಮೇಲೆ ಪರಿಣಾಮ ಬೀರ್ಬೋದು ಅಂತ ಲೆಕ್ಕಾಚಾರ ಇತ್ತು. ಈಗ ಹೇಗಿದೆ? ಈಗ ಬಹುತೇಕವಾಗಿ ಏನೂ ಗೊಂದಲಗಳಿಲ್ಲ. ನಾವು 14 ಜನ ಆಕಾಂಕ್ಷಿಗಳಿದ್ದೇವೆ, ನನ್ನನ್ನು ಸೇರಿಕೊಂಡು. ಈಗ ನಮ್ಮಲ್ಲಿ ಏನೂ ಗೊಂದಲ ಇಲ್ಲ, ಎಕ್ಸೆಪ್ಟ್ ಒಂದು ವ್ಯಕ್ತಿ. ಅವರು ಬೇರೊಂದು ಪಕ್ಷಕ್ಕೆ ಹೋಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಅವರನ್ನು ಹೊರತುಪಡಿಸಿ ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಸಣ್ಣ ಪುಟ್ಟ ಅಭಿಪ್ರಾಯ ಭೇದಗಳು, ಅದು ಭಿನ್ನಾಭಿಪ್ರಾಯ ಅಲ್ಲ. ಭಿನ್ನಾಭಿಪ್ರಾಯ ಮತ್ತು ಅಭಿಪ್ರಾಯ ಭೇದಗಳು ವ್ಯತ್ಯಾಸ. ಪ್ರತಿಯೊಬ್ಬರಿಗೂ ಅವರದ್ದೇ ಅಭಿಪ್ರಾಯವಿದೆ. ಆ ಅಭಿಪ್ರಾಯಗಳು ಬೇರೆ ಬೇರೆ ಇತ್ತು. ಅದನ್ನು ಆಮೇಲೆ ನಾವು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡಿ ಅದೆಲ್ಲ ಪರಿಹಾರ ಆಗಿದೆ. ಈಗ ಒಟ್ಟಾಗಿ ಎಲ್ಲ ಕೆಲಸ ಮಾಡ್ತಿದ್ದೇವೆ. ಓಕೆ, ಅಂದರೆ ಕಾಂಗ್ರೆಸ್ನಲ್ಲಿ ಈಗ ಯಾವುದೇ ರೀತಿಯ ಒಡಕಿಲ್ಲ, ತೊಡಕಿಲ್ಲ, ಎಲ್ಲವೂ ಕೂಡ ಒಗ್ಗಟ್ಟಾಗಿದ್ದಾರೆ. ಎಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ಸಕ್ರಿಯವಾಗಿದ್ದೇವೆ. ಅಂದರೆ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಕಾಂಗ್ರೆಸ್ ಅನಿವಾರ್ಯ. ಕಾಂಗ್ರೆಸ್ನ ಸಿದ್ಧಾಂತ ಅನಿವಾರ್ಯ.
ವಿವಿಧತೆಯಲ್ಲಿ ಏಕತೆ ಅನ್ನುವ ಕಂಡುಕೊಂಡಂಥ ಈ ಭಾರತ ದೇಶದಲ್ಲಿ, ಸರ್ವ ಜನಾಂಗದ ಶಾಂತಿಯ ತೋಟ ಆದಂಥ ಈ ಭಾರತದಲ್ಲಿ ಎಲ್ಲ ಜನಾಂಗದ, ಅನೇಕ ಜಾತಿಯ, ಅನೇಕ ಭಾಷೆಯ ಎಲ್ಲ ವರ್ಗದ ಜನಗಳು ಇಲ್ಲಿ ಒಟ್ಟಾಗಿ ಬಾಳುವುದೇ ಒಂದೊಂದು ಸೊಗಸು. ಅದು ಕಾಂಗ್ರೆಸ್ ಸಿದ್ಧಾಂತದಿಂದ ಮಾತ್ರ ಸಾಧ್ಯ ಅಂತ ನಾವು ನಂಬಿದ್ದೇವೆ. ಇನ್ನು BJP ಪಕ್ಷದವರು ಅವರು ಅಭಿವೃದ್ಧಿ ಕೆಲಸ ಬೇರೆ ಬೇರೆ ಮಾತಾಡ್ತಿದ್ದಾರೆ, ಆದರೆ ಕೊನೆಗೆ ಧರ್ಮದ ಆಧಾರದಲ್ಲಿ ಸಮಾಜವನ್ನು ಒಡೆಯುವ ಕೆಲಸ ಮಾಡ್ತಿದ್ದಾರೆ. ಅದು ಬಹಳ ಬೇಸರದ ವಿಚಾರ. ಧರ್ಮದ ಆಧಾರದಲ್ಲಿ ಒಡೆದು ಈಗ ಪರಸ್ಪರ ಒಂದು ರೀತಿಯಲ್ಲಿ ಸಮುದಾಯ ಧರ್ಮದ ಮಧ್ಯೆ ಕಂದಕವೇರ್ಪಟ್ಟು ಒಂದು ರೀತಿಯಲ್ಲಿ ಅಶಾಂತಿಯ, ನೆಮ್ಮದಿ ಇಲ್ಲದ ಬದುಕು ಈ ದೇಶದಲ್ಲಿದೆ, ಈ ರಾಜ್ಯದಲ್ಲಿದೆ. ಅದಕ್ಕೆ ಕಾಂಗ್ರೆಸ್ ಅನಿವಾರ್ಯ. ಆ ದೃಷ್ಟಿಯಲ್ಲಿ ಕಾಂಗ್ರೆಸ್ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಅನಿವಾರ್ಯ. ಅದು ಬಂದೇ ಬರುತ್ತದೆ. ಈ ಸಲ ಕಾಂಗ್ರೆಸ್ ಗ್ಯಾರಂಟಿ ಅನ್ನುವ ಒಂದು ಗ್ಯಾರಂಟಿ ಕಾರ್ಡನ್ನು ಹಂಚುವ ಒಂದು ಕೆಲಸ ಮಾಡಿದ್ದೇವೆ. ಜನರಿಗೆ ಮನ ಮುಟ್ಟುವಂಥ ಕೆಲಸ ಮಾಡಿದ್ದೇವೆ. ಕಾಂಗ್ರೆಸ್ ಗ್ಯಾರಂಟಿ ಅಂದರೆ ಕಾಂಗ್ರೆಸ್ ಆ ಗ್ಯಾರಂಟಿ ಕಾರ್ಡ್ ಕೊಡುವ ಮುಖಾಂತರ ಅದು ಗ್ಯಾರಂಟಿ. ನಾವೇನು ಆಶ್ವಾಸನೆ ಕೊಟ್ಟಿದ್ದೇವೆ, 2,000 ರೂಪಾಯಿ ಅದು ಪ್ರೋತ್ಸಾಹಧನವಿರಲಿ, ಅಥವಾ 200 ಯೂನಿಟ್ವರೆಗೆ ಎಲೆಕ್ಟ್ರಿಫಿಕೇಷನ್ ಕರೆಂಟ್ ಫ್ರೀ ಕೊಡುವಂಥದ್ದಾಗಲಿ, ಅಥವಾ BPLನವರಿಗೆ 10 kg ಅಕ್ಕಿ ಕೊಡುವಂಥದ್ದು, ಇನ್ನೂ ಕೆಲವು ಪ್ರಣಾಳಿಕೆಗಳನ್ನು ಗ್ಯಾರಂಟಿ ಕಾರ್ಡ್ ಕೊಡುವ ಮುಖಾಂತರ ನಾವು ಮನೆಗೆ ಹೋಗಿ ಆಲ್ಮೋಸ್ಟ್ ಒಂದು ಸುತ್ತಿನ ಈಗ ಪ್ರಚಾರ ನಮ್ಮದು ಆಗಿದೆ. ಆ ಗ್ಯಾರಂಟಿ ಕಾರ್ಡ್ ಹಂಚುವ ಮುಖಾಂತರ ಒಂದು ಸುತ್ತಿನ ನಮ್ಮದು ಪ್ರಚಾರ ಆಗಿದೆ. ಇನ್ನು ಈಗ ಮಾಡ್ತೀವಿ ಅಂದರೆ ಎಲ್ಲ ನಾವು ಬೂತ್ನಲ್ಲಿ, ವಲಯದಲ್ಲಿ ಬೇರೆ ಬೇರೆ ಮುಂಚೂಣಿ ಘಟಕದವರು, ನಮ್ಮ ಸಂಘಟನೆ ಬೇರೆ ಬೇರೆ ವಿಭಾಗದವರು ಅವರಿಗೆ ಒಂದು ಟೈಮ್ ಟೇಬಲ್ ಮಾಡಿ ಎಲ್ಲ ಹಂಚಿಕೆ ಆಗ್ತಾ ಸೋಮವಾರದಿಂದ ಪೂರ್ಣ ಪ್ರಮಾಣದಲ್ಲಿ ನಾವು ಇಳಿಯಲಿಕ್ಕಿದ್ದೇವೆ. ಕಾಂಗ್ರೆಸ್ಗೆ ಪ್ರಬಲ ಸ್ಪರ್ಧೆ ಯಾರು, ಅಂದರೆ ಪ್ರಬಲ ಸ್ಪರ್ಧಿ ಯಾರು, ಯಾವ ಪಕ್ಷ? ಕಾಂಗ್ರೆಸ್ಸಿಗೆ ಪ್ರಬಲ ಸ್ಪರ್ಧಿ BJP. ನಮ್ಮ BJPಯನ್ನು ಹೊಡೆದೋಡಿಸುವುದೇ ನಮ್ಮದು ಉದ್ದೇಶ, ಮುಖ್ಯ. ಅಲ್ಟಿಮೇಟ್ ಗೋಲ್ ಅಂದರೆ ನಮ್ಮ BJPಯನ್ನು ಹೊಡೆದು. ಯಾಕೆಂದರೆ ನಾನು ಈಗಾಗಲೇ ತಿಳಿಸಿದ ಹಾಗೆ BJPಗೆ ಅಧಿಕಾರಕ್ಕೆ ಬಂದಿರ್ಬೋದು, ಅದು ವಾಮ ಮಾರ್ಗದಿಂದ ಬಂದದ್ದು. ಅದು ವಾಮ ಮಾರ್ಗ ಅಂದರೆ ಜನರನ್ನು ಧರ್ಮದ ಆಧಾರದಲ್ಲಿ ಒಡೆದಿದ್ದಾರೆ. ಧರ್ಮದ ಆಧಾರ, ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರು ಒಡೆದಿರುವಾಗ, ಆ ರೀತಿಯಲ್ಲಿ ಮುಟ್ಟುವಾಗ ಸಹಜವಾಗಿಯೇ ಬಹುಸಂಖ್ಯಾತರು ಒಂದು ಕಡೆ ವಾಲಬೇಕು, ಅಲ್ಪಸಂಖ್ಯಾತರು ಇನ್ನೊಂದು ಕಡೆ ವಾಲಬೇಕು. ಅದು ನ್ಯಾಯೋಚಿತವಾಗಿ ಅಲ್ಲ. ಆ ಒಂದು ಭಾವನೆಯನ್ನು ಹೋಗಬೇಕು. ಒಂದು ವೇಳೆ ಅದೇ ಮುಂದುವರಿದರೆ ಈ ದೇಶದಲ್ಲಿ ಅರಾಜಕತೆ ಕಾಣ್ತದೆ. ಈ ದೇಶದಲ್ಲಿ ಅರಾಜಕತೆ ನಿಮ್ಗೆ ಗೊತ್ತುಂಟು. ಕೆಲವು ಉಗಾಂಡ ಆ ದೇಶದಲ್ಲಿ ಒಬ್ಬನನ್ನು ಕೊಂದು ಬದುಕುವಂಥದ್ದು, ಒಬ್ಬನನ್ನು ಹಿಡಿದು ಬದುಕುವಂಥದ್ದು, ದೋಚಿ ಬದುಕುವಂಥ ಅನಿವಾರ್ಯತೆ ಈ ದೇಶದಲ್ಲಿ ಬರಲಿಕ್ಕೆ ಸಾಧ್ಯ. ಅದನ್ನು ನಾವು ತಪ್ಪಿಸಬೇಕು. ಅದಕ್ಕಾಗಿ ನಮ್ಮ ಪ್ರಯತ್ನ. BJPಯಲ್ಲಿ ಟಿಕೆಟ್ ಸಿಗಲಿಲ್ಲ ಅಂತ ಅರುಣ್ ಕುಮಾರ್ ಪುತ್ತಿಲ್ ಅವರು ಪಕ್ಷೇತರರಾಗಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ಗೆ ಲಾಭ ಆಗುತ್ತಾ? ಇದು BJPಯ ಆಂತರಿಕ ವಿಚಾರ. ಅದನ್ನು ನಾವು ಮಾತಾಡಲಿಕ್ಕೆ ಬಯಸುವುದಿಲ್ಲ. ಅದು ನಮಗೆ ಅಗತ್ಯವೂ ಇಲ್ಲ. ಅದಕ್ಕೆ ಹೆಚ್ಚಿನ ಮಹತ್ವವನ್ನೇ ಕೊಡುವುದಿಲ್ಲ, ಅಗತ್ಯ ಇಲ್ಲ. ಅದು ಅವರವರ ಕಚ್ಚಾಟ. ನೋಡಿ, ಅವರವರು ಕಚ್ಚಾಡ್ತಿದ್ದಾರೆ ಅಂತ ಹೇಳಿದರೆ ಅಲ್ಲಿಯೇ ಸರಿ ಇಲ್ಲ ಅಂತ ಲೆಕ್ಕ. ನಾವು ಜನರು ಆಲೋಚನೆ ಮಾಡ್ತಾರೆ. BJPಯಲ್ಲೇ ಆಂತರಿಕ ಭಿನ್ನಮತ ಉಂಟಂತಾದರೆ ಅವರ ಸಿದ್ಧಾಂತದೊಳಗೆ ಅವರಿಗೆ ಸರಿಯಿಲ್ಲ, ಅವರೊಳಗೆ ಸರಿಯಿಲ್ಲ, ಅವರ ಕೆಲಸ ಕಾರ್ಯಗಳು ಸರಿಯಿಲ್ಲ. ಕಳೆದ ಬಾರಿಯ ಅವರ ಶಾಸಕರ ಕೆಲಸ ಕಾರ್ಯಗಳು ಅವರಿಗೇ ಸರಿಯಿಲ್ಲ. ನಾವು ಅವರನ್ನು ದೂಷಣೆ ಮಾಡ್ತಿದ್ದೆ, ಅವರು ಸರಿಯಿಲ್ಲ, ಅವರು ಸರಿಯಾಗಿ ಸಮರ್ಥರಲ್ಲ, ಕೆಲಸ ಮಾಡಲಿಲ್ಲ ಅಂತ ನಾವು ಹೇಳ್ತೇವೆ. ನಾವು ಎಣಿಸ್ಬೋದು, ನಾವು ವಿರೋಧ ಮಾಡುವುದಕ್ಕಾಗಿಯೇ ಮಾಡ್ತೇವೆ. ಆದರೆ ಅದನ್ನು ಅವರು ಸಾಬೀತುಪಡಿಸಿದ್ದಾರೆ. ಯಾಕೆಂದರೆ ಅವರ ಕಳೆದ ಬಾರಿಯ ಶಾಸಕರ ಯಾರು ಸಂಜೀವ ಮಠಂದವರು, ಅವರ ಶಾಸಕರೇ ಸರಿಯಿಲ್ಲ ಅಂತ ಅವರೇ ರುಜುವಾತು ಮಾಡಿದ್ದಾರೆ. ಯಾಕೆಂದರೆ ಅವರಿಗೆ ಟಿಕೆಟ್ ಕೊಡಲಿಲ್ಲ. ನಂತರ ಈಗ ಇನ್ನೊಬ್ಬರ ಅಭ್ಯರ್ಥಿ ಏನೋ ಬಂಡಾಯ ಬಿದ್ದಾರೋ ಅಥವಾ ಇನ್ನೊಂದು ಹೊಸತು ಅಭ್ಯರ್ಥಿ ಆಗಿದ್ರೆ ಅದು ಅವರ ಆಂತರಿಕ ವಿಚಾರ. ನಮಗೆ ಅಭ್ಯರ್ಥಿಯ ವ್ಯಕ್ತಿಗತವಾದ ದ್ವೇಷವಾಗಲಿ ಅದು ಪೈಪೋಟಿ ಅಲ್ಲ. ನಮಗೆ ಪೈಪೋಟಿ ಅಂದರೆ ಅವರ ಸಿದ್ಧಾಂತದ ಮೇಲೆ. ಅವರ ಸಿದ್ಧಾಂತ ಸರಿಯಿಲ್ಲ. ಅವರ ಸಿದ್ಧಾಂತವನ್ನು ತಿದ್ದುಕೊಂಡ್ರೆ ಸಿದ್ಧಾಂತ ಸರಿಯಿಲ್ಲ. ನಮ್ಮದು ನೇರವಾದ ನಮ್ಮದು ಪೈಪೋಟಿ, ನಮ್ಮದು ಹೋರಾಟ BJP ಸಿದ್ಧಾಂತದ ಮೇಲೆ. ಅಂದರೆ ಅದರ ಲಾಭ ಮತಗಳ ರೂಪದಲ್ಲಿ ನಿಮಗೆ ಆಗುತ್ತಾ ಅನ್ನೋದು ಬಂಡಾಯದ ಲಾಭ? ಅದು ಪರೋಕ್ಷವಾಗಿ ಆಗ್ತದೋ ಇಲ್ವೋ ಗೊತ್ತಿಲ್ಲ. ನಾವು ನಮ್ಮ ರೆಕ್ಕೆ ಗಟ್ಟಿಯಾಗಿದ್ದೇವೆ ಅಂತ ಹೇಳ್ತೇವೆ. ನಾವು ಕೂತ್ಕೊಂಡ ಒಂದು ಹಕ್ಕಿ ಮರದಲ್ಲಿ ಕೂತ್ಕೊಳ್ಳುವಾಗ ಅದು ಆ ಮರದ ಕೊಂಬೆ ಗಟ್ಟಿ ಇದೋ ಅಥವಾ ಹರಕು ಮುರುಕು ಇದನ್ನು ನೋಡಿದರೆ, ಆದರೆ ಅದರ ರೆಕ್ಕೆ ಗಟ್ಟಿ ಉಂಟಂದ್ರೆ ಧೈರ್ಯದಲ್ಲಿ ಕೂಡ್ತದೆ. ಅದು ಮುರಿದು ಹೋದರೂ ನನ್ನ ಸ್ವಂತ ರೆಕ್ಕೆಯಲ್ಲಿ ಹಾರಿ ನಾನು ಹಾರಾಡಬಲ್ಲೆ ಅಂತ. ಒಂದು ವೇಳೆ ಅದು ಲಾಭ ಆಗಲಿಕ್ಕೂ ಸಾಕು, ನಾವು ಅದನ್ನು ನಂಬಿಕೊಂಡಿರುವುದಿಲ್ಲ.
ಅವರ ದೌರ್ಬಲ್ಯವನ್ನು ಅಲ್ಲಿ ನಮಗೆ ಸಿಗ್ತದಂತ ಹೇಳಿ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮೊಟಗೊಳಿಸಿಲ್ಲ. ನಾವು ನಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಾವು ನಮ್ಮ ಪ್ರಯತ್ನ ಮಾಡೋದು ನಮ್ಮ ಸಿದ್ಧಾಂತಕ್ಕೋಸ್ಕರ, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತ ಅನ್ನುವ ಅದು ಶ್ರೇಷ್ಠ ಸಿದ್ಧಾಂತ, ಸಮಾನತೆಯ ಸಿದ್ಧಾಂತ. ಈ ಅಸ್ಪೃಶ್ಯತೆ, ಶೋಷಣೆ, ಅಸಮಾನತೆಯ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಸಿದ್ಧಾಂತ ಈ ದೇಶದಲ್ಲಿ ಬಂದದ್ದು ಅದೊಂದು ಆಶಾದಾಯಕವಾಗಿ ಬಂದದ್ದು, ಅದು ಜನರಿಗೆ ದಾರಿದೀಪವಾಗಿದೆ. ಆ ಸಿದ್ಧಾಂತ ನಮ್ಮದು ಸಿದ್ಧಾಂತ ಓರಿಯೆಂಟೆಡ್ ಪೊಲಿಟಿಕ್ಸ್ ಅಷ್ಟೇ. ಪುತ್ತೂರಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಪ್ರಣಾಳಿಕೆ ಅಂಶ ಏನು, ಅಥವಾ ಚುನಾವಣೆಗೆ ಯಾವ ವಿಚಾರಗಳನ್ನು ಇಟ್ಟುಕೊಂಡು ಸ್ಥಳೀಯ ವಿಚಾರಗಳನ್ನು ಇಟ್ಟುಕೊಂಡು ಹೋಗ್ತಾ ಇದ್ದೀರಿ ಅಂತ? ಅಲ್ಲ, ಪುತ್ತೂರಿಗೆ ವಿಚಾರದಲ್ಲಿ ಸಂಬಂಧಪಟ್ಟಾಗೆ ಬೇರೆ ಬೇರೆ ಈಗ ಅಕ್ರಮ ಸಕ್ರಮ ನಮ್ಮ ಕೆಲವು ಫಲಾನುಭವಿಗಳಾಗಲಿ 94C ಆಗಲಿ ಅಥವಾ ಇಲ್ಲಿಗೆ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕನ್ನುವ ಒಂದು ಹಂಬಲವಾಗಲಿ, ಬೇರೆ ಬೇರೆ ರಸ್ತೆಯ ವಿಚಾರವಾಗಲಿ, ಬೇರೆ ಬೇರೆ ವಿಚಾರಗಳಲ್ಲಿ BJP ಆಡಳಿತ ಅದನ್ನು ಸಮರ್ಪಕವಾಗಿ ನಿರ್ವಹಿಸಿಲ್ಲ. ಅದರ ಜೊತೆಗೆ ಭ್ರಷ್ಟಾಚಾರ, ಅಕ್ರಮ ಸಕ್ರಮಕ್ಕೆ ಎಷ್ಟೋ ಹಣ ಒಂದು ಲಂಚದಗೊಂಡು ಮಾಡಿದಂತೂ ಅದು ರುಜುವಾತಾಗಿದೆ. ಎಲ್ಲ ರೀತಿಯಲ್ಲಿ ಬಡವರಿಗೆ ಒಂದು ಏನು ಭೂಮಿ ಕೊಡುವ ದೃಷ್ಟಿಯಲ್ಲಿ ಅವರಿಗೆ ಆಸೆ ತೋರಿಸಿ ಅವರಿಂದ ದೋಚುವುದು, ಅಕ್ರಮ ಸಕ್ರಮಕ್ಕೆ ದೋಚುವುದು, ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಅಲ್ಲಿ ಹೋಗುವಾಗ ಅಲ್ಲಿ ಅವರ ಕೆಲಸ ಕಾರ್ಯಗಳಿಗೆ ಅವರಿಂದ ಹಣ ಕೀಳುವಂಥದ್ದು, ಅದು ಭ್ರಷ್ಟಾಚಾರದ ಕೂಪವಾಗಿದೆ. ಅದು ಈಗಾಗಲೇ ಯಾರು ಕೆಂಪಣ್ಣ ಎಂಬುವರು ಈಗಾಗಲೇ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಅದು ಚರ್ಚೆ ಆದಂಥ ವಿಚಾರ, ಎಲ್ರಿಗೂ ಗೊತ್ತುಂಟು. ಅದು ಒಟ್ಟಾರೆ ಧರ್ಮದ ಆಡಳಿತದ ಆಧಾರದಲ್ಲಿ ಜನರನ್ನು ವಿಭಜನೆ ಮಾಡೋದು, ಮನಸ್ಸನ್ನು ಒಡೆದು ಹಾಕುವಂಥದ್ದು ಒಂದು ಮಾಡಿದರೆ, ಅದರ ಜೊತೆಗೆ ಭ್ರಷ್ಟಾಚಾರದ ಮುಖಾಂತರ, ಬೆಲೆ ಏರಿಕೆಯ ಮುಖಾಂತರ, ಅವೈಜ್ಞಾನಿಕ ಕೆಲವು ಮಸೂದೆಯ ಮುಖಾಂತರ ಗಾಯದ ಮೇಲೆ ಬರೆ ಎಳೆಯುವಂಥ ಕೆಲಸವನ್ನು BJP ಸರ್ಕಾರ ಮಾಡಿದೆ. ಗಾಯದ ಮೇಲೆ ಬರೆ ಎಳೆಯುವಂಥ ಕೆಲಸ, ಜನರಿಗನ್ನು ಕಣ್ಣೀರು ಬರುವಂಥ ಕೆಲಸ ಮಾಡಿದೆ. ಒಂದು ರೀತಿಯಲ್ಲಿ ಅವರಿಗೆ ಕರುಣೆ ಇಲ್ಲದ ಹಾಗೆ ನಾವು ಒಂದು ಅಧಿಕಾರದ ಏನು ಮದ ಅಂತ ಹೇಳಿದೆ, ನಮಗೆ ಅಧಿಕಾರ ಬಂದರೆ ಏನೂ ಮಾಡ್ಬೋದು ಅನ್ನುವ ದೃಷ್ಟಿಯಲ್ಲಿ ಜನರನ್ನು ಒಂದು ತೊಂದರೆಗೆ ಈಡು ಮಾಡಿದ್ದಾರೆ. ಏನು ಪಾಪದ ಕೂಪಕ್ಕೆ ಅವರು ಬಿದ್ದಿದ್ದಾರೆ. ಅದೇ ಏನೋ ಅವರೊಳಗೆ ಗೊಂದಲ, ಎಲ್ಲ ಟಿಕೆಟ್ ಹಂಚಿಕೆಯಲ್ಲಿ ಎಲ್ಲ ಗೊತ್ತುಂಟು. ಮಾಜಿ ಮುಖ್ಯಮಂತ್ರಿಯವರೇ ಕಾಂಗ್ರೆಸ್ಸಿಗೆ ಬರ್ತಾರಂತ ಹೇಳಿದರೆ, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರೇ ಕಾಂಗ್ರೆಸ್ಸಿಗೆ ಬರ್ತಾರೆ, ಬೇರೆ ತುಂಬ ಜನ ಬಂದಿದ್ದಾರೆ, ಅದು ಬೇರೆ. ಅವರೇ ಬರ್ತಾರಂತ ಹೇಳಿದರೆ ಅವರ ಸಿದ್ಧಾಂತ ಸರಿ ಇಲ್ಲ ಅಂತ ಲೆಕ್ಕಲ್ಲ, ಅವರೇ ಅದು ಸಾಬೀತುಪಡಿಸಿದ್ದಾರೆ. ಅದೇ ಮಾಜಿ ಮುಖ್ಯಮಂತ್ರಿಗಳು, ಸಣ್ಣ ಪುಟ್ಟ ನಾಯಕರಲ್ಲ, ಅವರೇ ಬಂದಿದ್ದಾರೆ ಅಂತ ಹೇಳಿದರೆ ಒಟ್ಟಾರೆ ಅವರೊಳಗೆ ಸರಿಯಿಲ್ಲ, ಅವರ ಸಿದ್ಧಾಂತದೊಳಗೆ ಅವರೊಳಗೆ ಒಮ್ಮತವಿಲ್ಲ. ಒಟ್ಟು ಅಧಿಕಾರಕ್ಕೆ ಬೇಕಾಗಿ ಇದೆಲ್ಲ ಅವರು ಮಾಡ್ತಿದ್ದಾರೆ, ಅಧಿಕಾರಕ್ಕೆ ಬೇಕಾಗಿ. ಅದು ಏನು ಅವರ ಸಿದ್ಧಾಂತ ಹೇಳಿ ಅದರಲ್ಲೂ ಕೂಡ ಅವರೊಳಗೂ ಸರಿಯಿಲ್ಲ, ಅವರೊಳಗೂ ಕೂಡ ಬೇರೆ ಬೇರೆ ರೀತಿಯ ಒಡಕುಗಳಿವೆ. ಆದ್ದರಿಂದ ಅವರ ಒಟ್ಟು ಏನು ಅವರ ಪರಿಕಲ್ಪನೆ ಆಗಲಿ, ಅವರ ಉದ್ದೇಶವಾಗಲಿ, ಅವರ ಗುರಿಯಾಗಲಿ ಸರಿಯಿಲ್ಲ. ಒಟ್ಟು ಅವರಿಗೆ ರಾಜಕೀಯ ಅಭಿಲಾಷೆ ಅಷ್ಟೇ, ಅಧಿಕಾರದ ಲಾಲಸೆ ಅಂತ ಹೇಳ್ಬೋದು. ಅಧಿಕಾರ ಹೇಗಾದರೂ ಮಾಡಿ ಅದು ಅಧಿಕಾರ ಬರಬೇಕು ಅಂತ, ಹೇಗಾದರೂ ಮಾಡಿ ಹುಕ್ಕಾರ ಕುಕ್ ಅಂತ ಹೇಳ್ತಾರಲ್ಲ, ಹೇಗಾದರೂ ಮಾಡಿ ಅಧಿಕಾರ ಬರಬೇಕು. ಅದರಿಂದ ಅದರಲ್ಲಿ ಅವರು ಎಡವಿ ಬಿದ್ದಿದ್ದಾರೆ. ಓಕೆ, ಒಟ್ಟಾರೆಯಾಗಿ ರಾಜ್ಯದಲ್ಲಿ ಹೇಗಿದೆ ಕಾಂಗ್ರೆಸ್ಗೆ? ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯರವರ ಹಾಗೆ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಳ್ಳೆಯ ರೀತಿಯ ಸಂಘಟನೆ ಆಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯರವರ ಒಳ್ಳೆಯ ಆಡಳಿತದ ಒಂದು ಆ ಸಂದರ್ಭವನ್ನು ಮೆಲುಕು ಹಾಕಿದರೆ, ಆ ಸಂದರ್ಭ ಒಳ್ಳೆಯ ಆಡಳಿತವಿತ್ತು. 5 ವರ್ಷ ಸಂಪೂರ್ಣವಾಗಿ ಒಂದು ಆಡಳಿತ ಮಾಡಿದ ವ್ಯಕ್ತಿ ಸಿದ್ದರಾಮಯ್ಯರಾಗಿದ್ದರೆ ಅವರು ಒಳ್ಳೆಯ ರೀತಿಯಲ್ಲಿ ಆಡಳಿತ ಮಾಡಿದ್ದಾರೆ. ಸಮರ್ಥ ರಾಜಕಾರಣಿ, ಒಂದು ಬಡವರ ಬಂಧು. ಅವರು ಬರಬೇಕು, ಸಿದ್ದರಾಮಯ್ಯರು ಬರಬೇಕು, DK ಶಿವಕುಮಾರರು ಕೂಡ ಬರಬೇಕು ಅನ್ನುವ ಒಂದು ಜನರಿಗೆ ಅಭಿಲಾಷೆ ಇದೆ. ಖಂಡಿತ ಇಡೀ ರಾಜ್ಯ ಅವರ ನೇತೃತ್ವವನ್ನು ಕಾಣ್ತಾ ಇದೆ. ಖಂಡಿತ ಕಾಂಗ್ರೆಸ್ ಈ ಸಲ ಅಧಿಕಾರದ ಗದ್ದುಗೆ ಏರ್ತದೆ, ಜನರಿಗೆ ಒಳ್ಳೆಯದಾಗ್ತದೆ. ಈ ರಾಜ್ಯದಲ್ಲಿ ಶಾಂತಿ, ನೆಮ್ಮದಿ, ಸಹಬಾಳ್ವೆ, ಸಹೋದರತೆಯ ದಿನಗಳು ಮುಂದಿವೆ ಅಂತ ನನಗೆ ಭಾವಿಸ್ತೇನೆ. ಪುತ್ತೂರು ಕಾಂಗ್ರೆಸ್ ಅಭ್ಯರ್ಥಿಯ ಬಗ್ಗೆ ಹೇಳಬೇಕಿದ್ರೆ, ಪುತ್ತೂರು ಕಾಂಗ್ರೆಸ್ಗೆ ಅವರು ಹೊಸ ಮುಖ, ಇತ್ತೀಚೆಗೆ ಪಕ್ಷವನ್ನು ಸೇರ್ಪಡೆಗೊಂಡಿದ್ದಾರೆ. ಅವರ ನೇತೃತ್ವದಲ್ಲಿ ಹೇಗೆ ಚುನಾವಣೆಯನ್ನು ಎದುರಿಸ್ತಾ ಇದ್ದೀರಿ ಅಂತ? ಅಂದರೆ ಒಳಗೆ ಒಂದು ಹಂತದಲ್ಲಿ ಪಕ್ಷದೊಳಗೆ ಅವರ ಜೊತೆಗೆ ಒಂದು ಹೊಂದಾಣಿಕೆ ಆಗಬೇಕು, ಆ ಬಳಿಕ ಜನರ ಬಳಿಗೆ ಹೋಗಬೇಕು, ಹೇಗಾಗ್ತಾ ಇದೆ? ಹೇಗೆ ಸಿದ್ಧತೆಗಳು ಒಳ್ಳೆಯ ರೀತಿಯಲ್ಲಿ ನಡೀತಿದೆ. ಇದನ್ನು ಕೂಡ ನಾನೊಂದು ಪಾಯಿಂಟ್ ಹೇಳೋದಾದರೆ, ಸನ್ಮಾನ್ಯ ಅಶೋಕ್ ಕುಮಾರ್ ಅವರು BJP ತೊರೆದು ಕಾಂಗ್ರೆಸ್ ಬರಬೇಕಾದ್ರೆ ಅದು ಕೂಡ BJPಯವರ ದೌರ್ಬಲ್ಯ ಅಂತ ಹೇಳಿದೆ. BJPಯಲ್ಲಿ ಎಲ್ಲವೂ ಸರಿಯಿಲ್ಲ ಅಂತ ಅವರು ಹಾಗಿದ್ದರೆ ಅವರು ಅದರಲ್ಲೇ ಇರಬೇಕಿತ್ತು.
ಅವರೊಳಗೆ ಅದು ಸರಿಯಿಲ್ಲ. ನಾನು ಈಗಾಗಲೇ ಬೇರೆ ಬೇರೆ ನಾಯಕರುಗಳ ಕಳೆದ ಬಾರಿಯ MLAವನ್ನೇ ಅವರು ತಿರಸ್ಕಾರ ಮಾಡಿದ್ದಾರೆ. ಜಗದೀಶ್ ಶೆಟ್ಟರು ಕಾಂಗ್ರೆಸ್ಗೆ ಬಂದಿದ್ದಾರೆ. ಇಲ್ಲಿ ಕೂಡ ಹಾಗೆ BJPಯಲ್ಲಿ ಎಲ್ಲವೂ ಸರಿಯಿಲ್ಲ, ಅವರ ಸಿದ್ಧಾಂತವೇ ಸರಿಯಿಲ್ಲ ಅಂತ ಅವರಿಗೆ ಮನವರಿಕೆ ಆಗಿದೆ. ಅದು ಜೀವನದಲ್ಲಿ ಅವರ ಸಿದ್ಧಾಂತವನ್ನು ಹಿಡ್ಕೊಂಡು ಈ ಲೋಕದಲ್ಲಿ, ರಾಜ್ಯ ಅಂತಲ್ಲ, ನಾವು ಜೀವನ ಸಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಗಿದೆ. ಅವರು ನಮ್ಮ ಸಿದ್ಧಾಂತವನ್ನು ಒಪ್ಪಿಕೊಂಡು ಬಂದಿದ್ದಾರೆ. ಹಾಗೆ ಅವರಿಗೆ ನಾವು ಸ್ವಾಗತಿಸಿದ್ದೇವೆ. ಹಾಗೆ ಅವರು ಬರೀ ರಾಜಕೀಯಕ್ಕಾಗಿ ಮಾತ್ರ ಅವರು ಬಂದವರಲ್ಲ, ಸಮಾಜ ಸೇವೆ ಹಿಂದೆ ಕೂಡ BJPಯಲ್ಲಿದ್ದಾಗ ಕೂಡ ಅವರು ಸಮಾಜ ಸೇವೆ ಮಾಡಿದ್ದಾರೆ. ಬಡವರ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಿದವರು. ಅವರು ವಸ್ತ್ರದಾನ, ಅನ್ನದಾನ ಆಗಲಿ, ಹಾಗೆ ಬಡವರಿಗೆ ಸೂರು ಕಲ್ಪಿಸಿಕೊಡುವಂಥದ್ದು, ಮನೆ ಕಟ್ಟಿಕೊಡುವಂಥದ್ದು ಕೆಲಸ ಕಾರ್ಯಗಳಾಗಲಿ, ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ, ಹಲವಾರು ದೇವಾಲಯಗಳ ಬ್ರಹ್ಮಕಲಶೋತ್ಸವ, ಹೀಗೆ ಅವರು ಎಲ್ಲ ಆಯಾಮಗಳು ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಅಥವಾ ಬೇರೆ ಬೇರೆ ಸಾಮಾಜಿಕವಾಗಿ ತನ್ನನ್ನು ತೊಡಗಿಸಿಕೊಂಡು ಅವರು ಒಳ್ಳೆಯ ಶ್ರೀಮಂತ ಉದ್ಯಮಿ ಆಗಿದ್ದರೂ ಕೂಡ ಬಡವರೊಂದಿಗೆ ಅವರು ಬಹಳಷ್ಟು ಅನ್ಯೋನ್ಯರಾಗಿ ಬೆರೆತು ಅವರು ಸಮಾಜ ಸೇವೆಯನ್ನು ಮಾಡುವುದು ಅವರ ಹವ್ಯಾಸ. ಅವರೇ ಹೇಳಿದ ಹಾಗೆ ಬರೀ ರಾಜಕೀಯಕ್ಕೆ ಬಂದು ಅವರು ಬೇರೆ ಅಭಿಲಾಷೆಯಿಂದ ಬಂದದ್ದಲ್ಲ. ರಾಜಕೀಯಕ್ಕೆ ಬಂದರೆ ಸಮಾಜ ಸೇವೆಗೆ ಇನ್ನಷ್ಟು ಶಕ್ತಿ ಸಿಗ್ತದೆ ಅಂತ. ಸಹಜವಾಗಿ ನಾವು ವೈಯಕ್ತಿಕವಾಗಿ ಸಮಾಜ ಸೇವೆ ಮಾಡುವುದಕ್ಕೂ ರಾಜಕೀಯ ಶಕ್ತಿ ಇದ್ದು ಸಮಾಜ ಸೇವೆ ಮಾಡುವುದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ರಾಜಕೀಯ ಶಕ್ತಿ ಸಿಕ್ಕಿದರೆ ಅದು ಇಮ್ಮಡಿಯಲ್ಲ, 100 ಪಟ್ಟು ಅವರಿಗೆ ಶಕ್ತಿ ಸಿಗ್ತದೆ. ಎಲ್ಲರನ್ನು ತೊಡಗಿಸಿಕೊಂಡು ತಮ್ಮ ಯೋಜನೆಗಳನ್ನಾಗಿ ಪರಿವರ್ತಿಸಲಿಕ್ಕೆ ರಾಜಕೀಯ ಶಕ್ತಿ ಸಾಧ್ಯ ಅನ್ನೋ ರೀತಿಯಲ್ಲಿ ಬಂದಿದೆ. ನಿಜವಾಗಿ ಅವಳ ಚಿಂತನೆಗಳು ಸ್ವಾಗತಾರ್ಹ. ಹಾಗೆ ಅವರು ಸಮರ್ಥ ಅಭ್ಯರ್ಥಿ. ಎಲ್ಲರೂ ನಾವು ಜೊತೆಯಾಗಿ ಅವರಿಗೆ ಸಹಕಾರ ನೀಡ್ತಿದ್ದೇವೆ. ಧನ್ಯವಾದಗಳು. ಚುನಾವಣೆಯನ್ನು ಎದುರಿಸೋಕ್ಕೆ ಹೋಗ್ತಾ ಇದ್ದೀರಿ. ನಿಮಗೆ ನಮ್ಮ ಕಡೆಯಿಂದ ಒಂದು ಆಲ್ ದಿ ಬೆಸ್ಟ್ ಅನ್ನು ಹೇಳ್ತಾ ಇದ್ದೇವೆ ಕಾಂಗ್ರೆಸ್ ಪಕ್ಷಕ್ಕಾಗಿ. ಧನ್ಯವಾದಗಳು. ಸುದ್ದಿ ಮಾಧ್ಯಮದ ಸ್ನೇಹಿತರಿಗೆ ನಿಮ್ಮ ಎಲ್ಲ ಸಹಕಾರ, ನಮ್ಮ ನೈಜ ಸುದ್ದಿಯನ್ನು ಜನರಿಗೆ ಪ್ರಸರಿಸುವಲ್ಲಿ ನಿಮ್ಮ ಸಹಕಾರವನ್ನು ಕೋರ್ತೇನೆ. ನಮಸ್ಕಾರ. ಧನ್ಯವಾದಗಳು. ಇದು ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾ ಇರುವಂತಹ, ಜೊತೆಗೆ ಒಂದು ಹಂತದಲ್ಲಿ ಕಾಂಗ್ರೆಸ್ನ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯೂ ಆಗಿದ್ದಂತಹ ರಾಜಾರಾಮ್ KB ಅವರು ಹೇಳಿದಂತಹ ಮಾತು. ಈಗ ಅವರು ಹೇಳ್ತಾ ಇರುವಂಥದ್ದು, ಒಂದು ಹಂತದಲ್ಲಿ ನಾವೆಲ್ಲರೂ ಕೂಡ ಆಕಾಂಕ್ಷಿಗಳಾಗಿದ್ದೆವು, ಮೊನ್ನೆಯವರೆಗೂ ಆಕಾಂಕ್ಷಿಗಳಾಗಿದ್ದೆವು, ಈಗ ನಾವು ಅಭ್ಯರ್ಥಿ ಪರವಾಗಿ ಕೆಲಸವನ್ನು ಮಾಡುವಂತಹ ಕಾರ್ಯಕರ್ತರಾಗಿದ್ದೇವೆ, ಅವರ ಪರವಾಗಿ ಕೆಲಸವನ್ನು ಮಾಡ್ತೇವೆ. ಒಟ್ಟಾರೆ ರಾಜ್ಯ ಮಾತ್ರ ಅಲ್ಲ, ಪುತ್ತೂರು ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಪರವಾಗಿ ವಾತಾವರಣ ಇದೆ, ನಾವು ಗೆಲ್ತೇವೆ ಅನ್ನುವಂಥದ್ದು ಇವರ ವಿಶ್ವಾಸ. ಧನುಷ್ ಪುತ್ತೂರು ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.